ಖ್ಯಾತ ಬಡಗುತಿಟ್ಟು ಯಕ್ಷಗಾನ ಕಲಾವಿದ ಸಾಧು ಕೊಟ್ಟಾರಿಯವರು ಹೃದಯಾಘಾತಗೊಂಡು ಅಂದರೆ ರಂಗಸ್ಥಳದಲ್ಲಿ ವೇಷವನ್ನ ನಿರ್ವಹಣೆ ಮಾಡ್ತಾ ಇದ್ದಂತಹ ವೇಳೆಯೇ ಹೃದಯಾಘಾತಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಸಾಗಿಸುವಂತಹ ದಾರಿ ಮಧ್ಯೆ ಕೊನೆಯುಸಿರನ್ನ ಎಳೆದಿರುವಂತಹ ಘಟನೆ ಇವತ್ತು ಮುಂಜಾವಿನ ವೇಳೆಗೆ ನಡೆದಿದೆ. ಮಂದಾರ್ತಿ ಮೇಳದ ಪ್ರಧಾನ ವೇಷಧಾರಿಯಾಗಿದ್ದಂತಹ ಸಾಧು ಕೊಟ್ಟಾರಿ 58 ವರ್ಷ ವಯಸ್ಸಾಗಿತ್ತು. ರಂಗಸ್ಥಳದಲ್ಲೇ ಹೃದಯಾಘಾತದಿಂದ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿರುವಂತಹ ಘಟನೆ ಶಿರಿಯಾರದ ಕಾಜ್ರಳ್ಳಿ ಸಮೀಪ ಕಲ್ಬೆಟ್ಟು ಎನ್ನುವಲ್ಲಿ ಇವತ್ತು ಬೆಳಗ್ಗಿನ ಜಾವ ಸಂಭವಿಸಿದೆ. ಮೇಳದ ಪ್ರಧಾನ ವೇಷಧಾರಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದ ಇವರು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಮಹಾಕಲಿ ಮಗಧೇಂದ್ರ ಪ್ರಸಂಗದಲ್ಲಿ ಮಾಗಧನಾಗಿ ಪ್ರದರ್ಶನವನ್ನ ಕೊಡ್ತಾ ಇದ್ರು. ಅಮೋಘವಾದ ವೇಷಗಾರಿಕೆಗೆ ಇವರು ಪ್ರಸಿದ್ಧಿಯನ್ನ ಪಡೆದಿದ್ದಂತಹ ಕಲಾವಿದ ಮಾಗಧನಾಗಿ ಅಮೋಘ ಪ್ರದರ್ಶನವನ್ನ ಕೊಡ್ತಾ ಇದ್ದ ವೇಳೆ ಹೃದಯ ನೋವಿನಿಂದ ತೀವ್ರವಾಗಿ ಅಸ್ವಸ್ಥಗೊಂಡ್ರು. ಈ ಸಂದರ್ಭದಲ್ಲಿ ತಕ್ಷಣವೇ ಅವರ ವೇಷವನ್ನ ಕಳಚಿ ಮೇಳದ ಪ್ರಧಾನ ಭಾಗವತರಾದ ಸದಾಶಿವ ಅಮೀನ್ ಹಾಗೂ ಮೇಳದ ಮ್ಯಾನೇಜರ್ ಮತ್ತು ಇತರ ಸಹ ಕಲಾವಿದರು ಮತ್ತು ಸ್ಥಳೀಯರು ಎಲ್ಲರೂ ಕೂಡ ಜೊತೆಯಾಗಿ ಅವರನ್ನ ಬ್ರಹ್ಮಾವರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದೊಯ್ಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ಆಸ್ಪತ್ರೆ ತಲುಪುವಷ್ಟರಲ್ಲಿ ಅವರು ಇಹಲೋಕವನ್ನ ತ್ಯಜಿಸಿದ್ರು. ಸಾಧು ಕೊಟ್ಟಾರಿಯವರು ಬಡಗುತಿಟ್ಟಿನ ಒಬ್ಬ ಪ್ರಬುದ್ಧ ಕಲಾವಿದನಾಗಿ ಮೇರು ಕಲಾವಿದನಾಗಿ ಗುರುತಿಸಿಕೊಂಡಂತಹ ಪ್ರತಿಭೆ. 40 ವರ್ಷಕ್ಕೂ ಹೆಚ್ಚು ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ತಿರುಗಾಟವನ್ನ ನಡೆಸಿದವರು. ಪ್ರಸ್ತುತ ಬಾರ್ಕೂರಿನಲ್ಲಿ ಕುಟುಂಬದೊಂದಿಗೆ ನೆಲೆಸಿದ್ದಂತಹ ಸಾಧು ಕೊಟ್ಟಾರಿಯವರ ವೇಷ ಬಹಳ ಪ್ರಸಿದ್ಧಿಯನ್ನ ಪಡೆದಿತ್ತು. ನಾವು ಗಮನಿಸಿದ ಹಾಗೆ ಅನೇಕ ಮೇರು ಪ್ರತಿಭೆಗಳು ಯಕ್ಷಗಾನ ರಂಗವನ್ನ ಆಳಿರುವಂಥದ್ದು. ಅಂದರೆ ಬಹುಶಃ ಇಡೀ ವಿಶ್ವವನ್ನೇ ತಮ್ಮತ್ತ ತಿರುಗಿ ನೋಡುವ ಹಾಗೆ ಮಾಡಿದ್ದಂತಹ ಯಕ್ಷ ಪ್ರತಿಭೆಗಳು ಇದೇ ರೀತಿ ಅಂದರೆ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾಗಲೇ ಅಂದರೆ ತಮ್ಮ ಪಾತ್ರಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಇಹಲೋಕವನ್ನೇ ತ್ಯಜಿಸಿರುವಂತಹ ಅನೇಕ ನಿದರ್ಶನಗಳು ಕೂಡ ಈಗಾಗಲೇ ನಡೆದಿದೆ. ಬಹುಶಃ ಅಂತಹ ವಿಚಾರದ ಸಾಲಿಗೆ ಮತ್ತೊಂದು ಮೇರು ಪ್ರತಿಭೆ ಸೇರಿಕೊಂಡಿದೆ ಅನ್ನುವಂಥದ್ದು. ಸಾಧು ಕೊಟ್ಟಾರಿ ಅವರ ನಿಧನ ಯಕ್ಷ ಲೋಕವನ್ನ ಈಗ ಸಂಪೂರ್ಣವಾಗಿ ಕಂಗಾಲು ಮಾಡಿದೆ. ಎಲ್ಲರೂ ಕೂಡ ಕಂಬನಿಯನ್ನ ಮಿಡಿತಾ ಇದ್ದಾರೆ. ಇನ್ನು ಗಮನಿಸಿದ ಹಾಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಿಂದೆ ಆಯುಕ್ತರಾಗಿದ್ದಂತಹ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಅವರು ಕೂಡ ಸಾಧು ಕೊಟ್ಟಾರಿ ಅವರ ನಿಧನಕ್ಕೆ ಒಂದು ಸಂತಾಪವನ್ನ ಸೂಚಿಸಿದ್ದಾರೆ. ಅವರು ಕೂಡ ಒಬ್ಬ ಯಕ್ಷಗಾನ ಕಲಾವಿದನೂ ಹೌದು, ಅಭಿಮಾನಿ ಕೂಡ ಹೌದು. ಈ ನಿಟ್ಟಿನಲ್ಲಿ ಇವರ ನಿಧನಕ್ಕೆ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಸಾಧು ಕೊಟ್ಟಾರಿ ಅವರು ಒಬ್ಬ ಸಜ್ಜನ ವ್ಯಕ್ತಿ, ಸಂಪ್ರದಾಯಬದ್ಧ ಕಲಾವಿದರಾಗಿದ್ದರು. ಇನ್ನು ರಂಗಸ್ಥಳದಲ್ಲೇ ಸಾವನ್ನಪ್ಪುವಂತಹ ಘಟನೆಗಳು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದರೆ ಮುಖ್ಯವಾಗಿ ನಾವು ಈ ಹಿಂದೆ ಗಮನಿಸಿದ ಹಾಗೆ ಮಂಗಳೂರು ಹೊರವಲಯದ ಎಕ್ಕಾರಿನಲ್ಲಿ ನಡೆದಂತಹ ಯಕ್ಷಗಾನ ಪ್ರದರ್ಶನದ ವೇಳೆ ಪ್ರಸಿದ್ಧ ಕಲಾವಿದ ಗೇರುಕಟ್ಟೆ ಗಂಗಯ್ಯ ಶೆಟ್ಟಿ ಅವರು ಇಹಲೋಕವನ್ನ ತ್ಯಜಿಸಿದ್ರು. ಅದೇ ಸಂದರ್ಭದಲ್ಲಿ ಯಕ್ಷಗಾನವನ್ನ ಪಾತ್ರವನ್ನ ನಿರ್ವಹಣೆ ಮಾಡ್ತಾ ಇದ್ದಂತಹ ವೇಳೆ ಅವರು ಕೂಡ ಸಾವನ್ನಪ್ಪಿದ್ರು ಅನ್ನುವಂಥದ್ದು ಹೃದಯಾಘಾತಕ್ಕೆ ತುತ್ತಾಗಿ. ಅದೇ ರೀತಿ ಬಡಗುತಿಟ್ಟಿನಲ್ಲೂ ಕೂಡ ಅನೇಕ ಕಲಾವಿದರು ಇದೇ ರೀತಿಯಾಗಿ ಯಕ್ಷಗಾನ ಪ್ರದರ್ಶನವನ್ನ ನೀಡ್ತಾ ಇದ್ದಂತಹ ವೇಳೆಯೇ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುವಂಥದ್ದು. ಸೊ ಇದೀಗ ಸಾಧು ಕೊಟ್ಟಾರಿಯವರು ಕೂಡ ಯಕ್ಷಗಾನ ಪ್ರದರ್ಶನವನ್ನ, ಅದು ಕೂಡ ಮಹಾಕಲಿ ಮಗಧೇಂದ್ರ ಪ್ರಸಂಗ ಅನ್ನುವಂಥದ್ದು ಕೂಡ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಒಂದು ಪ್ರಸಂಗ. ಅದರಲ್ಲಿ ಮಾಗಧನಾಗಿ ಅಂದರೆ ಪ್ರಮುಖ ಪಾತ್ರವನ್ನ ನಿರ್ವಹಣೆ ಮಾಡ್ತಾ ಇದ್ರು, ಪ್ರಧಾನ ವೇಷಧಾರಿಯಾಗಿ ಅವರು ಗುರುತಿಸಿಕೊಂಡಿದ್ರು. ಸೊ ಅವರ ಒಂದು ಅಕಾಲಿಕ ನಿಧನ ಈಗ ಎಲ್ಲರನ್ನು ಕೂಡ ಕಂಗಾಲು ಮಾಡಿದೆ. ಅವರ ಅಪಾರ ಅಭಿಮಾನಿ ಬಳಗ ಈಗ ಅವರ ನಿಧನಕ್ಕೆ ಕಂಬನಿಯನ್ನ ಮಿಡಿತಾ ಇದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಂತಹ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಅವರಿದ್ದಾರೆ. ಒಬ್ಬ ಯಕ್ಷಗಾನ ಕಲಾವಿದರು ಹೌದು, ಜೊತೆಗೆ ಯಕ್ಷಗಾನದ ಬಗ್ಗೆ ಅಪಾರ ಅಭಿಮಾನವನ್ನ ಹೊಂದಿರುವಂತಹ ವ್ಯಕ್ತಿ. ಸರ್ ನಮಸ್ತೆ. ನಮಸ್ತೆ. ಅಂದ್ರೆ ಬೆಳಗ್ಗೆ ಕೇಳಿದಂತಹ ಒಂದು ಬಹಳ ಬೇಸರದ ಸಂಗತಿ, ಯಕ್ಷಗಾನ ಪ್ರದರ್ಶನವನ್ನ ನೀಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ತುತ್ತಾಗಿ ಒಬ್ಬ ಪ್ರಬುದ್ಧ ಮೇರು ಕಲಾವಿದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಏನ್ ಹೇಳ್ತೀರಿ ಸರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅತ್ಯಂತ ಬೇಸರದ ವಿಚಾರ.
ಹೌದು. ಇದು ಕಲಾವಿದರಿಗೆ ಒಂದು ಆಸೆ ಇರ್ತದೆ. ತುಂಬಾ ಜನ ಹೇಳುವುದನ್ನು ನಾನು ಕೇಳಿದ್ದೇನೆ. ನಾನು ಬಣ್ಣದಲ್ಲಿ ಇರುವಾಗಲೇ ಸಾಯ್ಬೇಕು, ಅಥವಾ ರಂಗಸ್ಥಳದಲ್ಲಿ ಇರುವಾಗಲೇ ಸಾಯ್ಬೇಕು, ವೇಷದಲ್ಲಿ ಇರುವಾಗಲೇ ಸಾಯ್ಬೇಕು ಅಂತ. ಅದು ಅವರ ಕಲೆಯ ಬಗ್ಗೆ ಇರುವಂತಹ ಪ್ರೀತಿ ಅಥವಾ ಅಂತ ಅಭಿಮಾನದ ವಿಚಾರ. ಆದ್ರೆ ಒಬ್ಬ ಕಲಾವಿದರಿಗೆ ಅಥವಾ ಕಲೆಯನ್ನ ಆಸ್ವಾದಿಸುವ ಒಬ್ಬ ಕಲಾಭಿಮಾನಿಗೆ ಇದು ಅತ್ಯಂತ ದುಃಖವನ್ನು ಕೊಡುವಂತ ವಿಚಾರ. ಬಹಳಷ್ಟು ಉದಾಹರಣೆಗಳಾದವು. ಈಗ ಬಹಳ ಹಿಂದೆ ಹೋಗುವುದಾದ್ರೆ, ನಾವೆಲ್ಲ PUC ಹೋಗ್ತಾ ಇರುವಾಗ ಗೋಲ್ಡನ್ ಜೂಬ್ಲಿ ಹಾಲ್ ನಲ್ಲಿ ಒಂದು ಯಕ್ಷಗಾನ ಆಯ್ತು. ಅಲ್ಲಿ ಶಿರಿಯಾರ ಮಂಜುನಾಯಕ ಅಂತ ಬಹಳ ಪ್ರಸಿದ್ಧ ವೇಷಧಾರಿ, ಬಹಳ ಒಳ್ಳೆ ಅತ್ಯುತ್ತಮ ಕಲಾವಿದರು. ಅವರು ಭೀಷ್ಮ ವಿಜಯದಲ್ಲಿ ಪರಶುರಾಮನ ವೇಷದಲ್ಲಿಯೇ ರಂಗಸ್ಥಳದಲ್ಲಿ ಕುಸಿದು ಸಾಯ್ತಾರೆ. ಅದಾದ ನಂತರ ಶ್ರೀಯುತ ಶಂಭು ಹೆಗಡೆ ಅವರು ಶ್ರೀರಾಮನ ವೇಷದಲ್ಲಿಯೇ ನಿರ್ಯಾಣ ಹೊಂದುತ್ತಾರೆ. ಗೇರುಕಟ್ಟೆ ಗಂಗಯ್ಯ ಶೆಟ್ಟಿ ಅವರು ಅರುಣಾಸುರನ ವೇಷದಲ್ಲಿ ನಿಧನರಾಗ್ತಾರೆ. ತೀರಾ ಇತ್ತೀಚೆಗೆ ಬಹಳ ಹುಡಗೋಡು ಚಂದ್ರಹಾಸ್ ಎನ್ನುವಂತಹ ಒಬ್ಬ ಪ್ರತಿಭಾನ್ವಿತ ಕಲಾವಿದ ಅವರು ತಾಲ್ವನ ವೇಷದಲ್ಲಿ ರಂಗಸ್ಥಳದಲ್ಲಿ ಸಾಯ್ತಾರೆ. ತುಂಬಾ ದುಃಖ ಕೊಡುವಂತ ವಿಚಾರ. ಯಾಕಂದ್ರೆ ತುಂಬಾ ಸಲ ಅನ್ನಿಸ್ತದೆ, ಈ ಸಾಧು ಕೊಠಾರಿ ಅವರ ಬಗ್ಗೆ ನಾನು ಕೇಳಿದಾಗ ಅವರ ಆರೋಗ್ಯ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತೆ. ಆರೋಗ್ಯದ ಬಗ್ಗೆ ಅವರು ಕಾಳಜಿಯನ್ನು ವಹಿಸೋದು ಕಮ್ಮಿ ಆಗ್ತದೆ. ರಂಗಸ್ಥಳಕ್ಕೆ ಬಂದಾಗ ಕಲಾವಿದ ಎಲ್ಲವನ್ನ ಮರೆಯುತ್ತಾನೆ. ಆದ್ರೆ ಅವರ ಕುಟುಂಬದ ದೃಷ್ಟಿಯಿಂದ, ಅವರನ್ನ ನಂಬಿಕೊಂಡವರ ದೃಷ್ಟಿಯಿಂದ ಅವರ ಆರೋಗ್ಯ ಅತ್ಯಂತ ಪ್ರಮುಖವಾಗ್ತದೆ. 40 ವರ್ಷಗಳ 4 ದಶಕಗಳ ಸೇವೆಯನ್ನ ಈ ಸಾಧು ಕೊಠಾರಿ ಅವರು ಯಕ್ಷಗಾನ ಮೇಳಕ್ಕೆ ಸಲ್ಲಿಸಿದ್ದಾರೆ, ಕಲಾವಿದರಾಗಿ ಸಲ್ಲಿಸಿದ್ದಾರೆ. 58 ವರ್ಷದಲ್ಲಿ ಸಾಯ್ತಾರೆ ಅಂದ್ರೆ ಒಬ್ಬ ಕಲಾವಿದನಿಗೆ, ಯಾಕಂದ್ರೆ ಕಲಾವಿದರು ಜಡರಾಗಿ ಇರುವುದಿಲ್ಲ, ರಂಗಸ್ಥಳದಲ್ಲಿ ಬಹಳ ಚುರುಕಾಗಿ ಇರ್ತಾರೆ. ಅವರು 58 ವರ್ಷ ಒಂದು ಸಾಯುವ ವಯಸ್ಸಲ್ಲ. ಯಕ್ಷಗಾನದಲ್ಲಿ ಇನ್ನಷ್ಟು ಹೆಸರು ಮಾಡುವಂತ, ಸಾಧನೆ ಮಾಡುವಂತ ಅವಕಾಶ ಅವರಿಗಿತ್ತು. ಈ ಸಾಧು ಕೊಠಾರಿಯವರ ಬಗ್ಗೆ ಹೇಳೋದಾದ್ರೆ, ನಡುತಿಟ್ಟಿನಲ್ಲಿ ಒಬ್ಬ ಸಂಪ್ರದಾಯಬದ್ಧ ಕಲಾವಿದ ಆಗಿದ್ರು ಅವರು. ಕನಕಾಂಗಿ ಕಲ್ಯಾಣದ ಕೌರವ ಇರಬಹುದು, ಬಲರಾಮನ ವೇಷ ಇರಬಹುದು, ಅವರ ಹನುಮಂತನ ವೇಷ ಅತ್ಯಂತ ಪ್ರಸಿದ್ಧವಾದಂತಹ ವೇಷ. ಉತ್ತಮ ಆಳ್ತನ ಇದ್ದಂತ ಒಬ್ಬ ಕಲಾವಿದ, ಉತ್ತಮ ಸ್ವರಭಾರ ಇದ್ದಂತಹ ಒಬ್ಬ ಕಲಾವಿದ. ಬಹಳ ಬೇಗ ಬಹಳ ಕಲಾ ರಸಿಕರಿಗೆ ದುಃಖದ ಸುದ್ದಿಯನ್ನು ಅವರು ನೀಡಿದ್ದಾರೆ. ಎಲ್ಲ ಕಲಾವಿದರಿಗೆ ನಾನೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಆರೋಗ್ಯ ಎಲ್ಲಕ್ಕಿಂತ ಉತ್ತಮ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನ ಹರಿಸಬೇಕಾಗ್ತದೆ. ನಡುತಿಟ್ಟಿ ಹೇಳಿ ಮಾತಾಡಿ. ಅಂದ್ರೆ ಬಹುಶಃ ಕಲಾವಿದರು ಕಲೆಯನ್ನೇ ತಮ್ಮ ಉಸಿರು ಎನ್ನುವ ಹಾಗೆ ಬದುಕ್ತಾರೆ. ಒಂದು ಆ ಪ್ರದರ್ಶನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾವುದು ಕೂಡ ಗಣನೆಗೆ ಬರೋದಿಲ್ಲ. ಆದ್ರೆ ದೇಹ ಅನ್ನುವಂಥದ್ದು ಎಲ್ಲವನ್ನು ಎಲ್ಲ ಸಂದರ್ಭದಲ್ಲಿ ಒಪ್ಪಿಕೊಳ್ಳೋದಿಲ್ಲ. ಅದರ ಬಗ್ಗೆ ಕೂಡ ಕಾಳಜಿಯನ್ನ ವಹಿಸಿಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ತಪಾಸಣೆಗಳನ್ನು ಕೂಡ ಮಾಡಿಸಿಕೊಂಡ್ರೆ ಉತ್ತಮ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಇವಾಗ. ಖಂಡಿತ ಖಂಡಿತ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಖಂಡಿತ ಅವರು ವಹಿಸಬೇಕಾಗ್ತದೆ. ಇಲ್ಲದಿದ್ರೆ ಈ ರೀತಿಯ ದುರ್ಘಟನೆಗಳು ನಡೀತದೆ. ಇನ್ನು ಮುಂದಾದ್ರೂ ಕೂಡ ಯಕ್ಷಗಾನ ರಂಗಸ್ಥಳದಲ್ಲಿ ಸಾಯುವಂತಹ ಈ ಒಂದು ದುರಂತ ಸಂಭವಿಸಬಾರದು ಎನ್ನುವಂತ ಹಾರೈಕೆ. ಹೌದು, ಎಲ್ಲ ಯಕ್ಷ ಅಭಿಮಾನಿಗಳದ್ದು ಕೂಡ ಅದೇ ರೀತಿಯ ಒಂದು ಆಶಯ, ಹಾರೈಕೆಗಳಾಗಿರುವಂತದ್ದು. ಸರ್, ಇನ್ನು ಗಮನಿಸಿದ ಹಾಗೆ ತಾವು ವೈಯಕ್ತಿಕವಾಗಿ ಇವರನ್ನ ಹತ್ತಿರದಿಂದ ಕಂಡಿದ್ರ ಅಥವಾ ಒಡನಾಟ ಏನಾದ್ರು? ಒಡನಾಟ ನಾನು ಮೀಟ್ ಮಾಡಿದ್ದೆ, ತುಂಬಾ ಸಲ ಮೀಟ್ ಮಾಡಿದ್ದೆ. ಆದ್ರೆ ಬಹಳಷ್ಟು ತುಂಬಾ ವೇಷಗಳನ್ನ ನೋಡುವಂತ ಅವಕಾಶ ನಮ್ಗೆ ಬರ್ಲಿಲ್ಲ. ಯಾಕಂದ್ರೆ ಹೌದು, ಸೇವೆಗೆ ಸೇರಿದ ನಂತರ ಈ ಕಡೆ ಮಂದಾರ್ತಿ ಮೇಳದ ಆಟಗಳು ಹೆಚ್ಚು ಕುಂದಾಪುರ ತಾಲೂಕಿನಲ್ಲಿ ಹೆಚ್ಚಾಗುವಂತಹದ್ದು, ಕುಂದಾಪುರ ಉಡುಪಿ ತಾಲೂಕುಗಳಲ್ಲಿ ಹೆಚ್ಚಾಗುವಂತಹದ್ದು. ನಾನು ನೋಡಿದ್ದೇನೆ, ವೇಷಗಳನ್ನು ನೋಡಿದ್ದೇನೆ. ಆದ್ರೆ ತುಂಬಾ ಬಹಳ ನೋಡಿದ್ದೇನೆ. ಒಳ್ಳೆ ಸ್ವರಭಾರಕ ಅವರಿಗೆ. ಮತ್ತೆ ಈ ಬಂಡು ವೇಷಗಳನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನೋಡಿದ್ದೇನೆ ಕೂಡ. ಓಕೆ, ಇನ್ನು ಇವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾಹಿತಿಗಳಿಗೆ ತಮಗೆ ಸದ್ಯಕ್ಕೆ ತಿಳಿದಿದೆ ಸರ್? ಎಲ್ಲಿ ನಡೆಯುತ್ತೆ? ಏನಾದ್ರು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳು ಏನಾದ್ರು ಕಲ್ಪಿಸಲಾಗುತ್ತಾ? ಹೇಳಿಲ್ಲ ಇನ್ನು. ಧನಂಜಯ ಅದನ್ನ ಮೇಳದ ವತಿಯಿಂದ ಗೊತ್ತಿದ್ದವರು, ವರ್ಷಗಳಿಂದ ಈ ಮೇಳನ ನಡೆಸಿದವರು. ಇದರ ಬಗ್ಗೆ ಗೌರವ ಕೂಡ ಇದೆ ಅವರಿಗೆ. ಅವರು ಒಂದು ಒಳ್ಳೆಯ ರೀತಿಯ ಅಂತ್ಯ ಸಂಸ್ಕಾರವನ್ನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬಹುದು ಅಂತ ಅಂದ್ಕೊಂಡಿದ್ದೇನೆ ನಾನು.
ಧನ್ಯವಾದಗಳು ಸರ್. Thank you. ಧನ್ಯವಾದಗಳು ಒಂದು ಮಹಾನ್ ಪ್ರತಿಭೆಯ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದ್ದಕ್ಕೆ, ಅವರ ಬಗೆಗಿನ ಒಂದು ಮಾಹಿತಿಯನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದು ಮಂಗಳೂರು ಮಹಾನಗರ ಪಾಲಿಕೆಯ ಈ ಹಿಂದೆ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಕೆ ಮಾಡಿರುವಂತಹ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆಯವರು ಅವರ ಬಗ್ಗೆ ಹಂಚಿಕೊಂಡಿರುವಂತಹ ಕೆಲವೊಂದು ವಿಚಾರಗಳು. ಸಂಪ್ರದಾಯಬದ್ಧ ಕಲಾವಿದ, ಅಂದರೆ ಗಮನಿಸಿದ ಹಾಗೆ ಆರೋಗ್ಯದ ಬಗ್ಗೆ ಕೆಲವೊಂದು ಸಮಸ್ಯೆಗಳಿತ್ತು, ಆದರೆ ಅವರಷ್ಟು ಅದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಅಂದರೆ ಯಕ್ಷಗಾನ ಕಲಾವಿದರು ಅಥವಾ ಯಾವುದೇ ರೀತಿಯ ಕಲಾವಿದರು ಅಂತ ಬಂದಾಗ ಅವರು ಕಲೆಯನ್ನೇ ತಮ್ಮ ಉಸಿರು, ತಮ್ಮ ಜೀವ ಅಂದುಕೊಂಡು ಬದುಕ್ತಾರೆ. ಕಲೆಯನ್ನು ಬಿಟ್ಟು ಬೇರೆ ಏನನ್ನೂ ಕೂಡ ಅವರು ಹೆಚ್ಚಾಗಿ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಬಹುಶಃ ಆರೋಗ್ಯದ ವಿಚಾರವನ್ನು ಕೂಡ ಸ್ವಲ್ಪ ಲಘುವಾಗಿ ಪರಿಗಣಿಸುವಂತಹ ಸಾಧ್ಯತೆಗಳೇ ಅಧಿಕವಾಗಿರುತ್ತೆ. ಅಂದರೆ ಯಕ್ಷಗಾನ ಕಲಾವಿದರ ಒಂದು ಜೀವನವನ್ನು ನಾವು ಪರಿಗಣಿಸಿದರೆ ರಾತ್ರಿ ಇಡೀ 8 ರಿಂದ 9 ಗಂಟೆಗಳ ಕಾಲ ಯಕ್ಷಗಾನ ಪ್ರದರ್ಶನಗಳು ಸಾಮಾನ್ಯವಾಗಿ ನಡೆಯುವಂಥದ್ದು. ಅಂದರೆ ರಾತ್ರಿ ಇಡೀ ನಡೆಯುವಂತಹ ಬಯಲಾಟ ಮೇಳಗಳ ವಿಚಾರವನ್ನು ನಾವು ಗಮನಿಸಿದರೆ 8 ರಿಂದ 9 ಗಂಟೆಗಳ ಕಾಲ ಯಕ್ಷಗಾನ ಪ್ರದರ್ಶನಗಳು ನಡೆಯುತ್ತೆ. ಕಲಾವಿದರು ರಾತ್ರಿ ಇಡೀ, ಅಂದರೆ ಪ್ರಧಾನ ವೇಷಧಾರಿಗಳಂತಾದರೆ ಅವರು ಬೆಳಗಿನ ಜಾವದವರೆಗೂ ಕೂಡ ಅವರ ವೇಷ ಇರುತ್ತೆ. ಅಂದರೆ ವೇಷದ ಅವಧಿ ಕಡಿಮೆ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಅವರು ಎಚ್ಚರವಾಗಿರಬೇಕಾಗತ್ತೆ. ವಿಶ್ರಾಂತಿಯನ್ನು ಪಡೆಯುವುದು ಸಾಧ್ಯವಾಗುವುದಿಲ್ಲ, ಅಥವಾ ವಿಶ್ರಾಂತಿಯನ್ನು ಪಡೆದ್ರೂ ಅದು ಸಮರ್ಪಕವಾದ ಒಂದು ವಿಶ್ರಾಂತಿ ಆಗಿರೋದಿಲ್ಲ. ದೇಹಕ್ಕೆ ಸಂಪೂರ್ಣವಾಗಿ ಬೇಕಾದಂತಹ ಒಂದು ವಿಶ್ರಾಂತಿ ಆ ಸಮಯದಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದು. ಸಾಕಷ್ಟು ಡಿಸ್ಟರ್ಬೆನ್ಸ್ಗಳಿರುತ್ತೆ, ಯಾರಾದರೂ ಬಂದು ಮಾತಾಡಿಸಿಕೊಂಡಿರ್ತಾರೆ, ಅಥವಾ ಅಭಿಮಾನಿಗಳು ಬಂದು ಅವರ ಹತ್ರ ಮಾತನಾಡುವಂಥದ್ದು ಇತ್ಯಾದಿ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಹಾಗಿದ್ದಂಥ ಸಂದರ್ಭದಲ್ಲಿ ಇನ್ನು ಹಗಲಿನ ವೇಳೆಯಲ್ಲಿ ಅವರು ವಿಶ್ರಾಂತಿಯನ್ನು ಪಡೆಯುವಂಥ ಅವಕಾಶಗಳಿರುತ್ತೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಕೌಟುಂಬಿಕ ಒತ್ತಡಗಳು ಅಥವಾ ಕೌಟುಂಬಿಕ ಕೆಲಸ ಕಾರ್ಯಗಳ ನಿಮಿತ್ತ ಅವರು ಓಡಾಟವನ್ನು ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಅವರಿಗೆ ವಿಶ್ರಾಂತಿ ಅನ್ನುವಂಥದ್ದು ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ. ಬಹುಶಃ ಇದೆಲ್ಲವೂ ಕೂಡ ಒಂದು ಹಂತದ ವಯಸ್ಸಾಗ್ತಾ ಇದ್ದ ಹಾಗೆ ದೇಹದ ಮೇಲೆ ಒಂದು ಪರಿಣಾಮವನ್ನು ಬೀರೋದಕ್ಕೆ ಆರಂಭ ಮಾಡುತ್ತೆ. ಅಂದರೆ ನಾವು ಗಮನಿಸಿದ ಹಾಗೆ ಈಗಾಗಲೇ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ ಅವರು ಕೂಡ ಹೇಳಿದ್ರು, ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರು. ಈ ಹಿಂದೆ ಯಾರೆಲ್ಲ ಹಿರಿಯ ಕಲಾವಿದರು ಈ ರೀತಿ ಒಂದು ಬಣ್ಣದಲ್ಲಿರುವಾಗಲೇ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದು. ಅದರ ಮುಂದಕ್ಕೆ ಈ ರೀತಿಯ ವಿಚಾರಗಳಾಗುವಂಥದ್ದು ಬೇಡ. ಅಂದರೆ ಕಲಾವಿದನಿಗೆ ಒಂದು ಆಸೆ ಇರುತ್ತೆ, ನನ್ನ ಸಾವು ಅಥವಾ ನನ್ನ ಅಂತ್ಯ ನಾನು ವೇಷದಲ್ಲಿರುವಾಗಲೇ ನಾನು ಒಂದು ಅಮೋಘ ಪ್ರದರ್ಶನವನ್ನು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಆಗಬೇಕು ಅನ್ನುವಂಥದ್ದು. ಆದರೆ ಅಭಿಮಾನಿಗಳಿಗೆ ಅದನ್ನು ಸಹಿಸಿಕೊಳ್ಳುವುದು ಬಹಳಷ್ಟು ಕಷ್ಟ ಆಗುತ್ತೆ. ಅದನ್ನು ಆ ಒಂದು ನೋವನ್ನು ಭರಿಸಿಕೊಳ್ಳುವಂಥ ಶಕ್ತಿ ಖಂಡಿತವಾಗ್ಲೂ ಅಭಿಮಾನಿಗಳಿಗೆ ಇರೋದಿಲ್ಲ ಅನ್ನುವಂಥದ್ದು. ಸೊ ದಯವಿಟ್ಟು ಎಲ್ಲ ಕಲಾವಿದರು ಈ ನಿಟ್ಟಿನಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅನ್ನುವಂಥದ್ದು ಈಗ ಎಲ್ಲ ಯಕ್ಷಾಭಿಮಾನಿಗಳು, ಯಕ್ಷ ಪ್ರೇಮಿಗಳು ಒಂದು ಮಾಡಿಕೊಳ್ತಾ ಇರುವಂತಹ ಒಂದು ಹಾರೈಕೆ ಆಗಿದೆ.